ಹೊಸಕುರಲು 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 ಹೊಸಕುರಲು. ನಮಸ್ಕಾರ. ಉಳ್ಳಾಲದ ಜನಮನದ ಸಂಗಾತಿಯಾದ ನಿಕ್ಲು ಮೂಕೇಡು ಬುಲೆಪಾದ್ 15ನೇ ವರ್ಷದ ದುಂಬರಿಯೊಂದುಪ್ಪುನ ಹೊಸಕುರಲ್ದ ಇನಿತ ಸುದ್ದಿಗೊಂಚಿಲಿಗೂ ಸ್ವಾಗತ. ಇತ್ತ ಇನಿತ ಸುದ್ದಿದ ತೀರ್ಲೆನು ಕೇಳಲಿ. ವಾಜಪೇಯಿಯರನ ಆರೋಗ್ಯ ಚೇತರಿಕೆಗಾದ ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮುತಾಲಿಕೆಡು ವಿಶೇಷ ಪೂಜೆ. 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣಸ್ವಾಮಿ ಆತ್ಮಹತ್ಯೆ ಮಲ್ತೊಂದಿನ ಘಟನೆ. ಹಳೇಕಲ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಮುತಾಲಿಕೆಡು ಹೊಸಕುರಲ್ ಬಳಗದ ಸಹಕಾರಡು ಆಜನ ವರ್ಷದ ಸೌಹಾರ್ದ ಇಫ್ತಾರ್ ಕೂಟ. ಸುದ್ದಿ ತಿರ್ಲು ಕಂತು ಕೊಡ್ತೇರು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಹರಿವರಾಸನಂ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ನಿಮ್ಮ ಕನಸಿನ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ವಾಸ್ತು ಹಾಗೂ ವಿಶ್ವಾಸಾರ್ಹತೆಯ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಕೇವಲ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ನಿಮ್ಮ ಯಾವುದೇ ಕಟ್ಟಡ ನಿರ್ಮಾಣವನ್ನು ಪೂರ್ತಿಗೊಳಿಸಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್, ಹರಿದಾಸ್ ಕೆ, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 988101536665. ದೂರವಾಣಿ 0824228159. ಶರಣಮಯ್ಯಪ್ಪ. ಸುದ್ದಿಲೆದ ವಿವರ. ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯರ್ನ ಆರೋಗ್ಯ ಬೇಗಡೆ ಸುಧಾರಣೆ ಆವಡು ಪಂಡದು ವಿಶೇಷ ಪೂಜೆನ ತೊಕ್ಕೊಟ್ಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುತಾಲಿಕೆಡು ಸೋಮೇಶ್ವರ ಶ್ರೀ ಸೋಮನಾಥ ದೇವಾಲಯಡು ಅಂಗಾರ ರಾತ್ರಿ ನಡಪಾಯಿರು. ಈ ದೇಶವು ಎಡ್ಡೆ ಆಡಳಿತ ಕೊರ್ನ ಮಾಜಿ ಪ್ರಧಾನಿ ಪ್ರಾಮಾಣಿಕತೆದ ಅಟಲ್ ಬಿಹಾರಿ ವಾಜಪೇಯಿಯರು ಬೇಗಡೆ ಹುಷಾರ್ ಆವಡ್ ಪಂಡದು ವಿಶೇಷ ಪೂಜೆನ ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುತಾಲಿಕೆಡು ಸೋಮೇಶ್ವರ ಶ್ರೀ ಸೋಮನಾಥ ದೇವಾಲಯಡು ಅಂಗಾರ ರಾತ್ರಿ ನಡಪಾಯಿರು. ಈ ಪೊರ್ತುಪಾತಿರ್ನ ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಜೀವನ್ ಕುಮಾರ್ ತೊಕ್ಕೋಟು ಅಟಲ್ ಬಿಹಾರಿ ವಾಜಪೇಯಿಯರು ಪ್ರಧಾನಿ ಆದುಪುನಗ ಎಡ್ಡೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಲ್ತದೇರು. ಇತ್ತಾಡೆನ ಆರೋಗ್ಯ ಏರುಪೇರಾತನ ಪಂಪಿನ ವಿಷಯ ತಿಳಿದು ತಂಗ್ಳು ಇನಿ 6 ಬೇಗಡೆ ಹುಷಾರ್ ಆವಡ್ ಪಂಡದು ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುತಾಲಿಕೆಡು ಸೋಮೇಶ್ವರ ಶ್ರೀ ಸೋಮನಾಥ ದೇವಾಲಯಡು ವಿಶೇಷ ಪೂಜೆ ಮಲ್ತದ ಪಂಡದು ತೆರಿಪಾಯರು. ಬೇರೆ ಬೇರೆ ಕಡೆಗಳಲ್ಲಿ ದೇಶ ಪ್ರೇಮಿಗಳು ಅವರ ಆರೋಗ್ಯಕ್ಕೋಸ್ಕರ ಆರೋಗ್ಯ ಸ್ಥಿರವಾಗಿರಲಿ ಸುಧಾರಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ದಾರೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಕೂಡ ನಾವು ನಮ್ಮ ಸಂಸ್ಥೆ ಒಂದು ದೇಶ ಭಕ್ತನ ಒಂದು ಹೆಸರಿಟ್ಕೊಂಡು
ಬಂದಿರತಕ್ಕಂಥ ಸಂಸ್ಥೆ. ಈ ದೇಶಕ್ಕೋಸ್ಕರ ಮಹಾನ್ ತ್ಯಾಗ ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ತ್ಯಾಗ ಮತ್ತು ಅವರ ಆಡಳಿತದಲ್ಲಿ ನಮ್ಮ ದೇಶ ಬಹಳ ಒಂದು ಸಾಧನೆಯನ್ನು ಮೆರೆದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ. ಅಂತಹ ಒಬ್ಬ ಮಹಾನ್ ನಾಯಕನ ಆರೋಗ್ಯ ಅದು ಸುಧಾರಿಸಲಿ, ಆರೋಗ್ಯದಲ್ಲಿ ಸುಧಾರಿಸಿ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನುವಂಥ ಒಂದು ನೆಲೆಯಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನಾವೆಲ್ಲರೂ ಸೇರಿಕೊಂಡು ಈ ಒಂದು ನಮ್ಮ ಕರಾವಳಿಯ ಬಹಳ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಸೋಮನಾಥನ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ರುದ್ರಾಭಿಷೇಕ ಪೂಜೆಯನ್ನು ಕೊಟ್ಟು ಆ ಬಳಿಕ ಶ್ರೀ ರಾಜರಾಜೇಶ್ವರಿ ದೇವಿಗೆ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಆ ದೇವರು ಆದಷ್ಟು ಬೇಗ ವಾಜಪೇಯಿಯವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ಗುಣಮುಖರಾಗಲಿ ಅನ್ನುವಂಥ ಒಂದು ಆಶಯದ ಮಾತನ್ನು ಹೇಳುತ್ತಾ, ನಾವು ಕಳೆದ 6 ವರ್ಷಗಳ ಅವಧಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಬಹಳ ಒಂದು ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪೋಖರಾನ್ ಅಣುಬಾಂಬ್ ಸ್ಫೋಟ ಪರೀಕ್ಷೆ ಆಗಿರ್ಬೋದು, ಅದರೊಟ್ಟಿಗೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಒಂದು ಸಂಬಂಧ ವೃದ್ಧಿಗೋಸ್ಕರ ಬಸ್ ಯಾನ ಆಗಿರ್ಬೋದು ಅಥವಾ ಚತುಷ್ಪಥ ರಸ್ತೆ ಆಗಿರ್ಬೋದು, ಇಂಥ ಹಲವಾರು ಶಿಕ್ಷಣಕ್ಕೆ ಕೂಡ ಸರ್ವ ಶಿಕ್ಷಣ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಶಿಕ್ಷಣದ ಮುಖಾಂತರ ಮತ್ತು ಗ್ರಾಮಾಂತರ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇಂಥದ ಒಂದು ಹಲವು ಯೋಜನೆಗಳ ಮುಖಾಂತರವಾಗಿ ಇಡೀ ದೇಶದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಾಂತಿಕಾರಿ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಅವರ ಆ ಒಂದು ಸಾಧನೆ ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯ ಮತ್ತು ಅವರ ಜೀವನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಸಿದ್ಧಾಂತಗಳು ಕೂಡ ಇಡೀ ದೇಶದ ಜನತೆಗೆ ಒಂದು ಆದರ್ಶಪ್ರಾಯ. ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ಶ್ರೀ ಗಣೇಶ್ ಕಾಪಿಕಾಡ್, ಕೋಶಾಧಿಕಾರಿ ಶ್ರೀ ರಾಕೇಶ್ ಬೈಪಾಸ್, ಗೌರವ ಸಲಹೆಗಾರರು ಶ್ರೀ ಆನಂದ್ ಕೆ ಅಸೈಗೋಲಿ, ಸರ್ವಶ್ರೀ ಹರೀಶ್ ಅಮ್ಲಮಗರು, ಪ್ರವೀಣ್ ಎಸ್ ಕುಂಪಲ, ಗೋಪಿನಾಥ್ ಬಗಂಬಿಲ, ರವಿಶೆಟ್ಟಿ ಮಾಡೂರು, ಕಿರಣ್ ಕೊಲ್ಯ, ಪ್ರವೀಣ್ ಬಸ್ತಿ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆತ್ತೇರು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿದ ರಕ್ತನಿಧಿ ಸಮಿತಿದ ವತಿರ್ದು ವಿಶ್ವ ರಕ್ತದಾನಿಲಿನ ದಿನಾಚರಣೆ ಜೂನ್ 14 ತಾರೀಕು ಗುರುವಾರ ಕಾಂಡೆ 10 ಗಂಟೆಗೆ ಕುಡ್ಲ ವೆನ್ಲಾಕ್ ಸರಕಾರಿ ಆಸ್ಪತ್ರೆದ ಪಿರವು ಬರಿಟ್ ಉಪ್ಪುನ IMA ಸಭಾಂಗಣಡ್ ನಡಪರೆ ಉಂಡು ಪಂಡದು ದಕ್ಷಿಣ ಕನ್ನಡ ರೆಡ್ ಕ್ರಾಸ್ ಸೊಸೈಟಿದ ಉಪಾಧ್ಯಕ್ಷರು ಬೊಕ್ಕ ರಕ್ತನಿಧಿ ಸಮಿತಿದ ಅಧ್ಯಕ್ಷರು ಡಾಕ್ಟರ್ ಸುಶೀಲ್ ಜತ್ತನ್ನ ಸುದ್ದಿಗೋಷ್ಠಿಡು ತೆರಿಪಾದಿರು. ಸುದ್ದಿಗೋಷ್ಠಿಡು ಈ ವಿಷಯದ ಬಗ್ಗೆ ತೆರಿಪಾಯಿನ ದಕ್ಷಿಣ ಕನ್ನಡ ರೆಡ್ ಕ್ರಾಸ್ ಸೊಸೈಟಿದ ಉಪಾಧ್ಯಕ್ಷರು ಬೊಕ್ಕ ರಕ್ತನಿಧಿ ಸಮಿತಿದ ಅಧ್ಯಕ್ಷರು ಡಾಕ್ಟರ್ ಸುಶೀಲ್ ಜತ್ತನ್ನ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿದ ರಕ್ತನಿಧಿ ಸಮಿತಿದ ವತಿರ್ದು ವಿಶ್ವ ರಕ್ತದಾನಿಲಿನ ದಿನಾಚರಣೆ ಜೂನ್ 14 ತಾರೀಕು ಗುರುವಾರ ಕಾಂಡೆ 10 ಗಂಟೆಗೆ ಕುಡ್ಲ ವೆನ್ಲಾಕ್ ಸರಕಾರಿ ಆಸ್ಪತ್ರೆದ ಪಿರವು ಬರಿಟುಪುನ IMA ಸಭಾಂಗಣಡು ನಡಪೆರೆ ಉಂಡು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶ್ರೀ ಶಶಿಕಾಂತ್ ಸೆಂಥಿಲ್ ಕಾರ್ಯಕ್ರಮನ ಉದಿಪನ ಮಲ್ಪಡೆತ್ತದು. ಕುಡ್ಲ ದಕ್ಷಿಣ ಶಾಸಕರು ಡಿ ವೇದವ್ಯಾಸ ಕಾಮತ್ ಸೇರ್ನಂಚ ಮಸ್ತ್ ಜನ ಗಣ್ಯರ್ ಬಿನ್ನೆರು ಪಾಲ್ಪಡೆರೆ ಉಲ್ಲೇರ್ ಪಂಡದು ತಿರಿಪಾಯರು. ನಮ್ಮ ಬ್ಲಡ್ ಗ್ರೂಪಿನ ವಿಷಯ ಅವರು ಡಿಸ್ಕವರಿ ಮಾಡಿದ್ರು. A ಗ್ರೂಪ್, B ಗ್ರೂಪ್, AB ಗ್ರೂಪ್, ಆ ABO ಸಿಸ್ಟಮ್ ಅನ್ನು ಅವರು ಡಿಸ್ಕವರ್ ಮಾಡಿದ್ದು. ಅದರಿಂದ ಅವರ ಪರವಾಗಿ ಅವರ ಜನ್ಮ ದಿವಸ 14ನೇ ತಾರೀಕಿಗೆ ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತೇವೆ. ವರ್ಲ್ಡ್ ಬ್ಲಡ್ ಡೋನರ್ ಡೇ, ಅದು ಇಡೀ ವರ್ಲ್ಡ್ ಅಲ್ಲಿ ನಾವು ಆಚರಿಸ್ತೇವೆ. ಇದೇ ಸಮಾರಂಭ ನಮ್ಮ ಫಂಕ್ಷನ್ ನಾಳೆ ಬೆಳಿಗ್ಗೆ 10 ಗಂಟೆಗೆ IMA ಹೌಸ್, ಅದು ನಮ್ಮ ವೆನ್ಲಾಕ್ ಆಸ್ಪತ್ರೆಯ ಹಿಂದೆಗಡೆ ಬೀಳ್ತದೆ. ಮಿಲಾಗ್ರೆಸ್ ಚರ್ಚಿಂದ ಅತ್ತಾವರಿಗೆ ಹೋಗುವ ದಾರಿಯಲ್ಲಿ IMA ಹೌಸ್ ನಲ್ಲಿ 10 ಗಂಟೆಗೆ ನಮ್ಮ ದಿನಾಚರಣೆ ಆರಂಭವಾಗುತ್ತದೆ. ಈ ವರ್ಷದ ನೆತ್ತೆರು ದಾನಿಲಿನ ಘೋಷವಾಕ್ಯ ಬೇರೊಬ್ಬರಿಗಾಗಿ ರಕ್ತದಾನ ಮಾಡಿ ಜೀವನವನ್ನು ಹಂಚಿಕೊಳ್ಳಿ. ದಾನ ಮಲ್ತಿನ ನೆತ್ತೆರುದ ಪ್ರತಿಯೊಂಜಿ ಘಟಕಲ ಕಮ್ಮಿಡ್ ಮೂಜಿ ಜೀವಲಿನ ಉರಿಪಾಂಡು. ಸ್ವಯಂ ಪ್ರೇರಿತವಾದ ನಿಯಮಿತವಾದ ನೆತ್ತೆರು ದಾನಗ್ ದುಂಬಾಡಾತುಂಡು. ಈ ವರ್ಷ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ನೆತ್ತೆರು ದಾನಿಲಿನ ದಿನಾಚರಣೆ ದಾನಿ ಹೆಚ್ಚ ಸಂಖ್ಯೆಡು ನೆತ್ತೆರು ದಾನ ಮಲ್ತಿನ 5 ಜನನು ಗೌರವಿಸಾಯಿರಲ್ಲ. ನೆತ್ತೆರು ದಾನ ಶಿಬಿರನು ಸಂಘಟನೆ ಮಲ್ಪುನ ಮೂಲಕ ಜೀವ ಒರಿಪವನ ಬೇಲೆಡು ದಿಂಜ ಶ್ರಮ ವಹಿಸಿನ ಸಂಘಟನೆಲ್ಲ ಉಂದುವೆ ಪೊರ್ತು ಗೌರವಿಸಾಯರೆ ಉಲ್ಲ ಪಂಡದು ಡಾಕ್ಟರ್ ಸುಶೀಲ್ ಜತ್ತನ್ನ ಈ ವಿಷಯದ ಬಗ್ಗೆ ಹೆಚ್ಚಿನ ಫಲಬು ಕೊರಿಯರು.
ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ರಾದ ಶ್ರೀ ಶಾಂತರಾಮ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸುವರು. ಈ ಸಮಾರಂಭದಲ್ಲಿ, ಈ ಫಂಕ್ಷನ್ ಅಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, 5 ಜನ ಲಾಸ್ಟ್ ಇಯರ್ ಹೋದ ವರ್ಷದಲ್ಲಿ 5 ಜನ ಗರಿಷ್ಠ ಬ್ಲಡ್ ಕೊಟ್ಟವರನ್ನು ನಾವು ಗೌರವಿಸ್ತೇವೆ. ಅದು ಮಾತ್ರವಲ್ಲದೆ ಇನ್ನೂ 5 ಜನ ಯುವಕರನ್ನು, ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಅವರನ್ನು ಕೂಡ ನಾವು ಗೌರವಿಸ್ತೇವೆ. ಅದು ಮಾತ್ರವಲ್ಲದೆ ನಾವು ನಮ್ಮ ಕ್ಯಾಂಪ್ ಆರ್ಗನೈಸರ್ಸ್, ಎಲ್ಲ ಕ್ಯಾಂಪ್ಸ್ ಗಳನ್ನು ಆರ್ಗನೈಸ್ ಮಾಡುವ ಕ್ಯಾಂಪ್ ಆರ್ಗನೈಸರ್ ನಾವು ಗೌರವ ಮಾಡ್ತೇವೆ. ಯಾಕಂತ ಹೇಳಿದ್ರೆ, ದಿ ಕ್ಯಾಂಪ್ ಆರ್ಗನೈಸರ್ಸ್ ಆರ್ ದ ಲೈಫ್ ಲೈನ್ ಆಫ್ ಬ್ಲಡ್ ಡೊನೇಷನ್. ಶ್ರೀ ಎಡ್ವರ್ಡ್ ಬಾಸ್, ಶ್ರೀ ಪ್ರವೀಣ್ ಕುಮಾರ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಎತ್ತಿರು. ನಿರಂತರ ಸುದ್ದಿಲೆಗೆ ತೂವೊಂದು ಪುಲೆ ಉಳ್ಳಾಲದ ಜನಮನದ ಸಂಗಾತಿ ಹೊಸಕುರಲ್ 24x7. ಸಹರಾ ಸ್ಪೋರ್ಟ್ಸ್ ದೇರಳಕಟ್ಟೆ ಎಲ್ಲ ತರಹದ ಟ್ರೋಫಿಗಳಿಗೆ ಬ್ಯಾಟ್ಗಳು, ರ್ಯಾಕೆಟ್ಗಳು, ವಾಲಿಬಾಲ್, ಫುಟ್ಬಾಲ್, ಎಲ್ಲ ತರಹದ ಸ್ಪೋರ್ಟ್ಸ್ ಸಾಮಗ್ರಿಗಳಿಗೆ ಶಾಲಾ ಕಾಲೇಜ್ಗಳ ಎಲ್ಲ ತರಹದ ಸ್ಪೋರ್ಟ್ಸ್ ಜೆರ್ಸಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಸ್ಪೋರ್ಟ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ಸಾಮಗ್ರಿಗಳ ಸಂಪೂರ್ಣ ಮಳಿಗೆ ಸಹರಾ ಸ್ಪೋರ್ಟ್ಸ್, ದೇರಳಕಟ್ಟೆ, ಸಿಟಿ ಪ್ಲಾಜಾ, ಬದ್ರಿಯಾ ಜುಮ್ಮಾ ಮಸ್ಜಿದ್ ಬಳಿ, ದೇರಳಕಟ್ಟೆ. ಮೊಬೈಲ್ 9146262167, 8310651293, 7676989257, 973132567. ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ ಲೋಕ ಕಲ್ಯಾಣಾರ್ಥವಾಗಿ ವರ್ಷಾವಧಿ ಸಾಮೂಹಿಕ ಸಿಯಾಳಾಭಿಷೇಕ ಹಾಗೂ ಆಶ್ಲೇಷ ಪೂಜೆ ದಿನಾಂಕ 17/6/2018 ಭಾನುವಾರ ಬೆಳಿಗ್ಗೆ 8:30ರಿಂದ ಸಾಮೂಹಿಕ ಪ್ರಾರ್ಥನೆ, ಕಲಶ ಪ್ರತಿಷ್ಠೆ, ಪಂಚಾಮೃತ ಅಭಿಷೇಕ, ಸಿಯಾಳಾಭಿಷೇಕ ಪ್ರಾರಂಭ. 10:30ರಿಂದ ಆಶ್ಲೇಷ ಪೂಜೆ. ಮಧ್ಯಾಹ್ನ 12ರಿಂದ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಶ್ರೀ ಭಾಸ್ಕರ್ ಐತಾಳ್ ಧರ್ಮದರ್ಶಿಗಳು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಅಭಿವೃದ್ಧಿ ಸಮಿತಿ, ಶ್ರೀ ನಾಗಬ್ರಹ್ಮ ಸೇವಾ ಸಮಿತಿ, ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ. ವೈವಾಹಿಕ ಜೀವನದ 30ನೇ ವರ್ಷದ ಶುಭಾಶಯಗಳು. ಶ್ರೀ ಸತೀಶ್ ಸುವರ್ಣ ಮತ್ತು ಶ್ರೀಮತಿ ಮೋಹಿನಿ ಎಸ್ ಸುವರ್ಣ. ವೈವಾಹಿಕ ಜೀವನದ 30ನೇ ವರ್ಷದ ಸಂಭ್ರಮವನ್ನು ಆಚರಿಸುತ್ತಿರುವ ಶ್ರೀ ಸತೀಶ್ ಸುವರ್ಣ ಮತ್ತು ಶ್ರೀಮತಿ ಮೋಹಿನಿ ಎಸ್ ಸುವರ್ಣ ದಂಪತಿಗಳಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಶ್ರೀ ಶ್ರಾವಣ್ ಉಳ್ಳಾಲ್ ಮತ್ತು ಶ್ರೀಮತಿ ಶೈನಾ ಶ್ರಾವಣ್ ಹಾಗೂ ಶ್ರೀ ಕಿರಣ್ ಉಳ್ಳಾಲ್ ಮತ್ತು ಶ್ರೀಮತಿ ಬಬಿತಾ ಕಿರಣ್. ಸೌಂದರ್ಯ ಓಂ ಸಾಯಿ ಸಹಕಾರಿ ನಿಯಮಿತ. ಟಿವಿ, ಕಂಪ್ಯೂಟರ್, ಮೊಬೈಲ್, ಇನ್ವರ್ಟರ್, ಲ್ಯಾಪ್ಟಾಪ್, ಫ್ರಿಡ್ಜ್, ಮಿಕ್ಸ್ ಗ್ರೈಂಡರ್, ಫರ್ನಿಚರ್ ಇತ್ಯಾದಿ ಗೃಹೋಪಯೋಗಿ ವಸ್ತುಗಳ ಮೇಲೆ 5,000ದಿಂದ 25,000ದವರೆಗೆ ಸುಲಭ ಕಂತಿನ ತುರ್ತು ಸಾಲ ಸೌಲಭ್ಯ. ಚಿನ್ನಾಭರಣಗಳ ಅಡಮಾನ ಸಾಲ, ಸುಲಭ ಕಂತಿನ ಪಾವತಿ ಸೌಲಭ್ಯ. 7 ವರ್ಷಕ್ಕೆ ಸೌಂದರ್ಯ ಕ್ಯಾಶ್ ಸರ್ಟಿಫಿಕೇಟ್ ಡಬಲ್ ಸ್ಕೀಮ್. 1 ವರ್ಷಕ್ಕೆ 10% ಬಡ್ಡಿ, 3 ವರ್ಷಕ್ಕೆ 12%, ಹಿರಿಯ ನಾಗರಿಕರಿಗೆ 0.5% ಅಧಿಕ ಬಡ್ಡಿ. ಸಂಪರ್ಕಿಸಿ ಸೌಂದರ್ಯ ಓಂ ಸಾಯಿ ಸಹಕಾರಿ ನಿಯಮಿತ, ಬೆನಕ ಬಿಲ್ಡಿಂಗ್, ಫಸ್ಟ್ ಕೊಲ್ಯ. ಶ್ರೀ ಸೌಂದರ್ಯ ರಮೇಶ್, ಅಧ್ಯಕ್ಷರು, ಸೌಂದರ್ಯ ಓಂ ಸಾಯಿ ಸಹಕಾರಿ ನಿಯಮಿತ.
ನಿಮ್ಮೊಳಗಿರುವ ರಾಜಕುಮಾರಿಗಾಗಿ ರಾಜಮುಖಿ ಕಲೆಕ್ಷನ್ ಜೋಸ್ ಆಲುಕಾಸ್ನಲ್ಲಿ ಮಾತ್ರ. ಸುದ್ದಿಗೊಂಚಿಲಿಗೆ ಸ್ವಾಗತ. ಮುನ್ನೂರು ಗ್ರಾಮ ಪಂಚಾಯತ್ದ ಅಭಿವೃದ್ಧಿ ಅಧಿಕಾರಿ ಕೃಷ್ಣಸ್ವಾಮಿ BS ಗ್ರಾಮ ಪಂಚಾಯತ್ ಕಚೇರಿದ ಟಾಯ್ಲೆಟ್ ಆತ್ಮಹತ್ಯೆ ಮಲ್ತೊಂದಿನ ಘಟನೆ ಬುಧವಾರ ಕಾಂಡೆ ವರದಿಯಾತಂಡು. ತನ್ನ ಸಾವುಗೂ ತಾನೇ ಕಾರಣ ಪಂಡದು 6 ಡೆತ್ ನೋಟ್ಲಾ ಬರೆದಿತ್ತಿರು. ಮುನ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 47 ವರ್ಷ ಪ್ರಾಯದ ಕೃಷ್ಣಸ್ವಾಮಿಯರನ ಮರಣ ಕೆಕ್ಕಲಿಗೆ ಬಲ್ಲು ಪಾಡೊಂದಿನ ಸ್ಥಿತಿಟ್ ಮುನ್ನೂರು ಗ್ರಾಮ ಪಂಚಾಯತ್ ಶೌಚಾಲಯಡ್ ಬುಧವಾರ ಕಾಂಡೆ ತುಯ್ಯಡ ತಿಕ್ಕದಂಡು. ತನ್ನ ಸಾವುಗೂ ತಾನೇ ಕಾರಣ ತನ್ನ ಬೇಲಿನ ಬೊಡೆದಿಗೂ ಕೊರಡು ಪಂಡದು ಕಚೇರಿದ ಟೇಬಲ್ಡ್ ಡೆತ್ ನೋಟುಲ ಬರೆದಿದ್ದು ಕೃಷ್ಣಸ್ವಾಮಿ ಆತ್ಮಹತ್ಯೆ ಮಲ್ತೊಂದಿರು ಪನ್ಪಿನ ಸುದ್ದಿಲ ಕಾಂಡಿರ್ದೆ ಪರಡೆರ ಶುರುವಾದ ಪರಿಸರದ ಸಾರ್ವಜನಿಕರು ಪಂಚಾಯತ್ ಸುತ್ತ ಸೇರಿಯರು. ಬುಧವಾರ ಕಾಂಡೆ 6 ಬೇಗನೆ ಕಚೇರಿಗೆ ಬತ್ತಿರು. ತಂಕ್ಲೆಡ ಎಡ್ಡೆಡೆ ಪಾತಿಯರು ಪಂಡದು ಪಂಚಾಯತ್ ಸಿಬ್ಬಂದಿಲು ತೆರಿಪಾದಿತ್ತದು. ಟಾಯ್ಲೆಟ್ಗೆ ಪೋಯಿನಾರು ಈ ರೀತಿ ಮಲ್ತೊಂದಿನವು ತಂಕ್ಲೆಗ್ ಆಘಾತ ಆತನು ಪಂಡದು ಅಭಿಪ್ರಾಯಿಸಾದಿರು. ಕರಿ ಕೆಲವು ಸಮಯಡ್ ಕೃಷ್ಣಸ್ವಾಮಿ ಮಾನಸಿಕ ಖಿನ್ನತೆಗೂ ಅಪಗಪಗ ಒಳಗಾವೊಂದಿತ್ತೇರು. ಮಾಜಿ ಸೈನಿಕರಾದ ಸೇನೆರ್ದು ನಿವೃತ್ತಿ ಪಡೆಯಬೊಕ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ 2017 ಸುರುತ ಬ್ಯಾಚ್ಗೂ ಆಯ್ಕೆಯಾದಿತ್ತೇರು. ಒಂದೇ ಪರ್ಪಿನ ದುರಭ್ಯಾಸ ಬುಡುಂಡ ಎಡ್ಡೆ ಅಧಿಕಾರಿಯಾದಿತ್ತೇರು. ಸಾರ್ವಜನಿಕರಡ ಎಡ್ಡೆಡೆ ಸ್ಪಂದಿಸ ಹೊಂದಿತ್ತೇರು ಪನ್ಪಿನ ಅಭಿಪ್ರಾಯಲ ಕೇಂದು ಬತ್ತಂಡು. ತಾನು ಸೇನೆಡ್ ಉಪ್ಪುನಗ ವರ ಗುಂಡು ತಾಗದು ತೀವ್ರ ಆಘಾತಗೂ ಒಳಗಾದಿತ್ತೆ ಆಂಡಲ ತನ್ನ ಧೈರ್ಯ ಇಚ್ಛಾಶಕ್ತಿ ತನ್ನನ್ನು ಬದುಕಿಸಾದಿತ್ತುಂಡು. ಅಪಘಾತ ಸಂದರ್ಭಡ್ಲ ತಾನು ಬದುಕದು ಬತ್ತದಿತ್ತೆ ಮನುಷ್ಯ ಧೈರ್ಯಡ್ ಬದುಕುಡು ಪಂಡದು 6 ಯಾಪಲ ಪಣೊಂದಿತ್ತಿರು ಪನ್ಪಿನ ಅಭಿಪ್ರಾಯನ್ಲ ಅಂಗನವಾಡಿ ಕೇಂದ್ರದಕ್ಕಲು ಪಾತೆಡೊಂದಿತ್ತೇರು. ಎಲ್ಯ ಪ್ರಾಯದ 5ನೇ ತರಗತಿಡು ಕಲ್ತೊಂದೊಪ್ಪುನ ಪೊಣ್ಣು ಮಗಲು ಬೊಕ್ಕ ಕುಡ್ಲಡು ಟೀಚರಾದ ಬೆಣೊಂದೊಪ್ಪುನ ಬೊಡೆದಿ ಬಂಧು ಬಳಗದಕುಲು ಇಂಚ ಎಡ್ಡೆ ಸಂಸಾರ ಜೀವನ ಪಡೆದಿತ್ತಿನ ಕೃಷ್ಣಸ್ವಾಮಿ ಮೂಲತಃ ಬೆಳ್ತಂಗಡಿದಾರು. ಇಂಚಗ್ ಕೆಲವು ವರ್ಷಡು ಕುಲಾಯಿಡು ಸ್ವಂತ ಇಲ್ಲು ಕಟ್ಟದು ನಿಲೆಯಾದಿತ್ತೇರು. ಸೇನಾ ನಿವೃತ್ತಿದ ಪೆನ್ಷನ್ ಅಭಿವೃದ್ಧಿ ಅಧಿಕಾರಿಯಾದ ಎಡ್ಡೆ ಸಂಬಳ ಪಡೆದಿತ್ತಿನ ಕೃಷ್ಣಸ್ವಾಮಿಯರೇನ ಇಂಚ ಅಕಾಲಿಕ ಆತ್ಮಹತ್ಯೆ ಹೊರಗು ಅಸಹಜ ಸಾವು ಪನ್ಪಿನ ಸಂಶಯಗಳ ಕಾರಣ ಅಂಡು. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಹಮ್ಮದ್ ಮೋನು, ಕಾರ್ಯನಿರ್ವಹಣಾಧಿಕಾರಿ ಸದಾನಂದ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಕೃಷ್ಣಸ್ವಾಮಿಯರನ ಮರಣದ ಬಗೆಟು ಸಂತಾಪ ಸೂಚಿಸಿದರು. ನಿಟ್ಟಿನಲ್ಲಿ ತನ್ನ ಸ್ವಂತ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಿದ್ರೆ ಬಹುಶಃ ಅವರದ್ದು ಜೀವನಕ್ಕೆ ಅಂತ್ಯ ಹಾಡುವಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಗೊತ್ತಿಲ್ಲ, ವಿಧಿಯ ಆಟದ ಮುಂದೆ ನಾವು ಏನೂ ಅಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಕೃಷ್ಣಸ್ವಾಮಿಯವರ ಈ ಸಾವು ಬಹುಶಃ ಗ್ರಾಮಕ್ಕೆ ಒಂದು ದಿಢೀರ್ ಶಾಕನ್ನು ಕೊಟ್ಟಿರುವಂಥದ್ದು. ಸರಳ ವ್ಯಕ್ತಿತ್ವ ಮತ್ತು ಉತ್ತಮ ಗುಣನಡತೆಯ ನಮ್ಮ ಕೃಷ್ಣಸ್ವಾಮಿಯವರು ಬಂದಂಥ ಎಲ್ಲ ನಮ್ಮ ನಾಗರಿಕರ ಜೊತೆ ಅತ್ಯುತ್ತಮವಾಗಿ, ಜನಪ್ರತಿನಿಧಿಗಳ ಜೊತೆ ಕೂಡ ಅತ್ಯುತ್ತಮವಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ರು. ಬಹುಶಃ ತಮ್ಮ ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ದಿನಗಳ ಕಾಲ ಅವರು ರಜೆಯಲ್ಲಿ ಟ್ರೀಟ್ಮೆಂಟಿಗೆ ಕೂಡ ಹೊರಗಡೆ ಹೋಗಿದ್ದು ಮತ್ತೆ ಅವರು ಸೇವೆಯಲ್ಲಿ ಸೇರಿಕೊಂಡಿದ್ರು. ಈ ಮುನ್ನೂರು ಗ್ರಾಮ ಪಂಚಾಯಿತಿಗೆ ಒಂದು 9 ತಿಂಗಳಾಯಿತು ಇಲ್ಲಿಗೆ ನೇಮಕಗೊಂಡು. ಆದರೆ ಇವತ್ತು ಅವರ ಒಂದು ಘಟನೆ ಅವರು ಸ್ವಂತ ಅವರೇ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಬರೆದಿಟ್ಟುಕೊಂಡಿದ್ದಾರೆ. ನನ್ನ ಸಾವಿಗೆ ನಾನೇ ಕಾರಣ, ಜೊತೆಗೆ ನನ್ನ ಉದ್ಯೋಗವನ್ನು ನನ್ನ ಧರ್ಮಪತ್ನಿಯವರಿಗೆ ನೀಡಬೇಕಂತ. ಹಾಗಾಗಿ ನಮಗೆ ಭಾಳಷ್ಟು ದುಃಖದ ದಿವಸ ಇವತ್ತು. ನಮ್ಮ ಒಂದು PDO ಆತ್ಮಹತ್ಯೆ ಮಾಡುವುದು ಇದು ನಮಗೆ ಭಾಳ ಒಂದು ದುಃಖವಾಗಿದೆ. ಅವರು ತಾಲೂಕು ಪಂಚಾಯತ್ನ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಅವರನ್ನು 1 ವರ್ಷ ನಾವು ತಾಲೂಕು ಪಂಚಾಯತ್ನಲ್ಲಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ದೀವಿ. ಆದರೆ ಈ ಕೃಷ್ಣಸ್ವಾಮಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಷ್ಟೇ ಅಲ್ಲ, ಎಲ್ಲ ಕೆಲಸವನ್ನು ಮಾಡಬಲ್ಲ ಸಾಮರ್ಥ್ಯವುಳ್ಳವರು. ಆದರೆ ಈ ದಿನ ಈ ಘಟನೆ ಯಾಕೆ ಅವರ ಮನಸ್ಸಲ್ಲಿ ಮೂಡಿ ಬಂತು, ಯಾಕೆ ಈ ಘಟನೆ ಆಯಿತು ಎಂಬುದು ನಮಗೂ ತುಂಬ ಬೇಸರ ಆಗ್ತಾ ಇದೆ. ಯಾಕಂತೇಳಿದರೆ ಇಂಥ ಒಂದು ಸರ್ಕಾರಿ ಸೇವೆಯನ್ನು ಮಾಡುವಂಥ ವ್ಯಕ್ತಿ ಇನ್ನು ನಮಗೆ
ಈ ರೀತಿಯಲ್ಲಿ ಸಿಗಲಿಕ್ಕಿಲ್ಲ. ಯಾಕಂತೇಳಿ ಒಂದು ಕೆಲಸವನ್ನು ಎಲ್ಲ ರೀತಿಯಲ್ಲೂ ಎಲ್ಲರೊಂದೇ ಬೇರೆತ್ತು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿಕೊಳ್ಳುವಂಥ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ರೂಪಾ ಡಿ ಶೆಟ್ಟಿ ಆರು ಮಾತೆರಡಲ ಎಡ್ಡೆ ಆತ್ಮೀಯಡಿತ್ತೇರು ಇಂಚ ದಾಯಿ ಮಲ್ತೆರು ಪಂಡದೆ ಗೊತ್ತಾ ಪುಜಿ ಪಂಡದು ದುಃಖ ಸೂಚಿಸಾಯರು. ಅವು ಆರೋಗ್ಯದ ದೃಷ್ಟಿ ಒಂಚೂರು ಕೋಡೆ ಮುರಣಿದಲ್ಲೊಂದು ಬೇಜಾರ್ಡಿತ್ತಿಲಕ್ಕೆ ಕೋಡೆ ಬತ್ತಿತ್ತು ಜರ ಕೋಡೆ ಮೇಲೆ ಕಣಪುರ ಅರ್ನಾವ್ ಇಟ್ಟಿರ್ತೀರಿ ಅಂಚ ಹಿಂಗೆ ಮರಣ ರಾತ್ರಿ ಫೋನ್ ಮಾಡ್ತೀರಿ ಅಧ್ಯಕ್ಷರೇ ಯಾನು ಇಂಚ ಕೋಪೆ ಇವು ಇಂಚ ಕೋರೆ ಬಂಡೆ ಹಣ್ಣು ಪೋದು ಬರಲಿ ಬಂಡೆ ಆತು ಬಿಡ್ನ ಪಕ್ಕ ಇನ್ನಿ ತೂತಿನಿ ಇಜ್ಜಿ ನೀ ಮಕ್ಕಳು ಫೋನ್ ಮಾಡ್ತು ಪಕ್ಕನೇ ಬಂದು. ನೈಋತ್ಯ ಶಿಕ್ಷಕರನ ಕ್ಷೇತ್ರ ಚುನಾವಣೆದ ಜೆಡಿಎಸ್ ಅಭ್ಯರ್ಥಿ ಶ್ರೀ ಎಸ್.ಎಲ್. ಬೋಜೇಗೌಡ್ರಿಗೂ ದಿಂಜ ಪ್ರತಿಸ್ಪರ್ಧೆ ಕೊರ್ನ ಹಾಲಿ ಶಾಸಕರು ಬಿಜೆಪಿದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕೇರಿನ ಸೋಪಾದು ವಿಧಾನ ಪರಿಷತ್ದ ಸದಸ್ಯರಾದ ಆಯ್ಕೆಯಾತಿರು. ರಾಜ್ಯ ವಿಧಾನ ಪರಿಷತ್ದ ಬೆಂಗಳೂರು ಪದವೀಧರ ಬೊಕ್ಕ ಆಗ್ನೇಯ ಶಿಕ್ಷಕರನ ಕ್ಷೇತ್ರ, ದಕ್ಷಿಣ ಬೊಕ್ಕ ನೈಋತ್ಯ ಶಿಕ್ಷಕರನ ಕ್ಷೇತ್ರ ಅಂಚನೆ ನೈಋತ್ಯ ಬೊಕ್ಕ ಈಶಾನ್ಯ ಪದವೀಧರನ ಕ್ಷೇತ್ರದ ಚುನಾವಣೆ ಕಳಿ ಶುಕ್ರವಾರ ನಡೆದಂಡು. ನೈಋತ್ಯ ಶಿಕ್ಷಕ ಕ್ಷೇತ್ರ ಚುನಾವಣೆದ ಜೆಡಿಎಸ್ ಅಭ್ಯರ್ಥಿ ಶ್ರೀ ಎಸ್.ಎಲ್. ಬೋಜೇಗೌಡ್ರಿಗೂ ದಿಂಜ ಪ್ರತಿಸ್ಪರ್ಧೆ ಕೊರ್ನ ಹಾಲಿ ಶಾಸಕರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕೇರಿನ ಸೋಪಾದು ವಿಧಾನ ಪರಿಷತ್ದ ಸದಸ್ಯರಾದ ಆಯ್ಕೆಯಾತಿರು. ನೈಋತ್ಯ ಶಿಕ್ಷಕ ಕ್ಷೇತ್ರ ಚುನಾವಣೆಗೂ ಈ ಸರ್ತಿ 12 ಜನ ಸ್ಪರ್ಧಿಸಾದಿತ್ತಿರು. ಸ್ಪರ್ಧಿಸೈನ 11 ಅಭ್ಯರ್ಥಿಲು ಪೋಯಿ ಬೊಕ್ಕಲ ಜೆಡಿಎಸ್ ದ ಬೋಜೇಗೌಡರು ಗೆಲ್ಪೆರೆ 7,840 ಮತಲೆದ ಕೋಟನು ಮುಟ್ಟೆರೆ ಅವಂದೆ 7,310 ಓಟುನು ಪಡೆಯರು. ಅಂಚಾದು ಚುನಾವಣೆ ಆಯೋಗ ಅಕೇರಿಗೂ ದಿಂಜ ಹೆಚ್ಚಿಗೆ ಮತ ಪಡೆಯಿನ ಅಭ್ಯರ್ಥಿಯಾದ ಕನಟೂರಿನ ಶ್ರೀ ಎಸ್.ಎಲ್. ಬೋಜೇಗೌಡ್ರಿನ ಜಯಶಾಲಿ ಪಂಡದು ಘೋಷಣೆ ಮಲ್ತೇರು. ನಿರಂತರ ಸುದ್ದಿಲಿಗೆ ತೂವೊಂದು ಪುಲಿ ಹೊಸ ಕುರಲ್ 24x7 ನಿಕ್ಲಿನ ಊರ್ದ ಸುದ್ದಿ ಸಮಸ್ಯೆಲಿನ ಎಂಕಲ ಪುರಪಗು ಬರೆದು ಕಳಪುರ್ಲಿ ಸುದ್ದಿ ಬೊಕ್ಕ ಜಾಹೀರಾತು ಕೊರಿಯರೆ ಸಂಪರ್ಕಿಸಾಲೆ ಹೊಸ ಕುರಲ್ ಬೆನಕ ಬಿಲ್ಡಿಂಗ್ ರಡ್ಡನೆ ಮಹಡಿ ಒಂಜನೆ ಕೊಲ್ಯ ಪೋಸ್ಟ್ ಕೋಟೆಕಾರ್ ಮೊಬೈಲ್ ವರ್ಮ ಮೂಜಿ 41 ಎನ್ಮ ಆಜಿ ಮೂಜಿ ಪುಜ್ಜ 43 ದೂರವಾಣಿ 2 ಆಜಿ 5 ಬುಜ್ಜ. ಸೌಂದರ್ಯ ಓಂ ಸಾಯಿ ಸೌಹಾರ್ದ ನಿಯಮಿತ ಸದಸ್ಯರ ಗಮನಕ್ಕೆ ದಿನಾಂಕ 25/5/2018 ಒಳಗೆ ನಮ್ಮ ಸೌಹಾರ್ದ ಸಂಘದ ಸದಸ್ಯರಾದವರ ಮಕ್ಕಳಲ್ಲಿ ಈ ಸಲದ SSLCಯಲ್ಲಿ 90% ಹೆಚ್ಚು ಅಂಕ ಪಡೆದಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ರೂಪಾಯಿ 5,000 ವಿದ್ಯಾರ್ಥಿ ವೇತನ ನೀಡಲಾಗುವುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2018. ಸಂಪರ್ಕಿಸಿ ಸೌಂದರ್ಯ ಓಂ ಸಾಯಿ ಸೌಹಾರ್ದ ನಿಯಮಿತ ಬೆನಕ ಬಿಲ್ಡಿಂಗ್ 1ನೇ ಮಹಡಿ ಫಸ್ಟ್ ಕೊಲ್ಯ. ದೂರವಾಣಿ 2981 339. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ನಿಮ್ಮ ಕನಸಿನ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ವಾಸ್ತು ಹಾಗೂ ವಿಶ್ವಾಸಾರ್ಹತೆಯ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ಕೇವಲ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ನಿಮ್ಮ ಯಾವುದೇ ಕಟ್ಟಡ ನಿರ್ಮಾಣವನ್ನು ಪೂರ್ತಿಗೊಳಿಸಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್, ಹರಿದಾಸ್ ಕೆ, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 988101536665. ದೂರವಾಣಿ 0824228153. ಶರಣಮಯ್ಯಪ್ಪ. ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲ ತರಹದ ಲೈಟಿಂಗ್ಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್ಸ್, ಸ್ಟ್ಯಾಂಡರ್ಡ್, ಪ್ಯಾನಸೋನಿಕ್, ಫಿಲಿಪ್ಸ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳಿಗೆ ಐನಾಕ್ಸ್ LED ಪ್ಯಾನಲ್ಸ್, LED ಸ್ಟ್ರಿಪ್, LED ಬಲ್ಬ್ ಇತ್ಯಾದಿ ಐನಾಕ್ಸ್ ಬ್ರ್ಯಾಂಡ್ನ ಎಲ್ಲ ಉತ್ಪನ್ನಗಳಿಗೆ
ಸಿಟಿ ಲೈಟ್ಸ್, ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಸ್ವಿಚ್ ಬೋರ್ಡ್ ಸಂಸ್ಥೆಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಾರಾಟ ಮಳಿಗೆ. ಸಿಟಿ ಲೈಟ್ಸ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 082424658223 9480292654. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಯಶಸ್ವಿ 3 ವರ್ಷದಲ್ಲಿ ಮುನ್ನಡೆಯುತ್ತಿರುವ ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಆಫ್ರಿಕನ್, ಜಾವಾ, ಫಿಂಚ್ ಹೀಗೆ ಮನಸೆಳೆಯುವ ವಿವಿಧ ಬಗೆಯ ಪಕ್ಷಿಗಳು, ಗ್ರಾ ಪ್ಯಾರಟ್, ಪರ್ಷಿಯನ್ ಕ್ಯಾಟ್ ಸೇರಿದಂತೆ ಬಣ್ಣ ಬಣ್ಣದ ಮೀನುಗಳ ಅಕ್ವೇರಿಯಂ. ಕ್ಯಾಟ್ ಫುಡ್, ಡಾಗ್ ಫುಡ್, ಫಿಶ್ ಫುಡ್, ಲವ್ ಬರ್ಡ್ಸ್ ಫುಡ್, ಕ್ಯಾಟ್ ಬೆಲ್ಟ್, ಡಾಗ್ ಬೆಲ್ಟ್, ಆಫ್ರಿಕನ್ ಶಂಕನೂರು, ಕಾಕ್ಟೈಲ್, ಫಿಶ್, ಬರ್ಡ್, ಪ್ಲಾಂಟ್ ಮೆಡಿಸಿನ್, ಎಲ್ಲ ತರಹದ ಗೂಡುಗಳು, ಇತರ ಅಕ್ವೇರಿಯಂ ಸಾಮಗ್ರಿಗಳು ಇದೀಗ ತೊಕ್ಕೋಟಿನಲ್ಲಿ ಲಭ್ಯ. ಬನ್ನಿ, ಇಂದೇ ಭೇಟಿ ಕೊಡಿ. ನಿಮ್ಮ ಮನೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಶಾಪ್ ನಂಬರ್ G38, ಗ್ರೌಂಡ್ ಫ್ಲೋರ್, ಸ್ಮಾರ್ಟ್ ಸಿಟಿ ಪಂಪ್ ಹೌಸ್ನ ಮುಂಭಾಗ, ತೊಕ್ಕೋಟು. ಮೊಬೈಲ್ 8668420990 9964338802. ಸುದ್ದಿಗೊಂಚಿಲಿಗೆ ಸ್ವಾಗತ. ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಮುತಾಲಿಕೆಡು ದೈ ನಡ್ಪುನ ಕಾರ್ಯಕ್ರಮ ಬೊಕ್ಕ ಶ್ರೀ ಕೊರಗಜ್ಜ ದೈವಗ್ ಅಗೆಲು ಸೇವೆ ಶನಿವಾರ ರಾತ್ರಿ ನಡೆತಡು. ತೊಕ್ಕೋಟು ಓವರ್ ಬ್ರಿಡ್ಜ್ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಮುತಾಲಿಕೆಡು ದೈ ನಡ್ಪುನ ಕಾರ್ಯಕ್ರಮನ ಬೊಕ್ಕ ಶ್ರೀ ಕೊರಗಜ್ಜ ದೈವಗ್ ಅಗೆಲು ಸೇವೆನು ಶನಿವಾರ ರಾತ್ರಿ ಅಟನೆ ಮಲ್ತಿತ್ತೇರು. ವಿಶ್ವ ಪರಿಸರ ದಿನದ ಅಂಗವಾದ ಪರಿಸರ ಪ್ರೇಮಿ ಶ್ರೀ ಮಾಧವ ಉಳ್ಳಾಳ್ರೆನ ಮುತಾಲಿಕೆಡು 6 ಕೊರ್ನ ದೈಕ್ಲೇನು ಮಾತೆರ್ಲ ಒಟ್ಟು ಸೇರೊಂದು ನಡಿಯೇರು. ಈ ಪೊರ್ತು ಪಾತೆರ್ನ ಪರಿಸರ ಪ್ರೇಮಿ ಶ್ರೀ ಮಾಧವ ಉಳ್ಳಾಲ್ ನಮ್ಮ ದೈಕ್ಲೇನು ಕ್ಷೇತ್ರಡ್ ಬೊಕ್ಕ ಇಲ್ಲಡಲ ಎಚ್ಚ ನಡ್ದು ಸಾಂಕೊಡು ಪಂಡದು ಕೇನೊಂಡೇರು. ಅಜ್ಜನ ಕಟ್ಟಡಿ ಒಂಜಿ ಸೀತಾ ಅಶೋಕ ಪನ್ಪುನ ದೈನ್ ನಡ್ತ. ಈ ಸೀತಾ ಅಶೋಕ ಮರ ಆಯುರ್ವೇದಡ್ ಗರ್ಭಕೋಶಕ್ಕೆ ಮರ್ದು ಕೊರ್ಪುನಂಚಿನ ಮರ. ಅದು ಆಯುರ್ವೇದಡ್ ಉಪಯೋಗ ಆವೊಂದುಂಡು. ಈ ಮರ ಅತ್ಯಂತ ಶ್ರೇಷ್ಠವಾದ ಗಾಲಿನ ಕೊರ್ಪುಂಡು. ಅಶ್ವತ್ಥ ಮರ ಆ ರೀತಿಡ್ ಎಡ್ಡೆ ರೀತಿಡ್ ಪ್ರಕೃತಿಡ್ ಗಾಲಿನ ಕೊರ್ಪುಂಡು. ಅವೇ ರೀತಿ ಈ ಮರಲ ಕೊರ್ಪುಂಡು. ನೆಟ್ಟು ಗೊಂಚಲು ಗೊಂಚಲು ಹೂವು ಹಾಕೊಂಡು ಈ ಹೂವನ್ನ ಚಟ್ನಿ ಮಂತ್ ತಿಂದ್ರೆಗೆ ಪ್ರಕೃತಿ ಎಡ್ಡೆ ಅವಕಾಶ. ಈ ಕ್ಷೇತ್ರಡ್ ಮರದ ಬಗ್ಗೆ ಎಡ್ಡೆ ಅಭಿಪ್ರಾಯ ಉಂಡು. ಬೊಕ್ಕ ಜಿಂಜ ಮರನ ಮೂಲ ನಡ್ತಾರೆ. ಮಾತ ಮರಕಲಿನ ಮೂಲ ಎಡ್ಡೆ ರೀತಿ ಮಲ್ಲ ಒಂದುಂಡು. ಜೊತೆಟಿ ಅಶೋಕ ಪನ್ಪುನ ಮರಲ ಈ ನೆತ್ತ ಬೊಟಾನಿಕಲ್ ನೇಮ್ ಸರಕ ಇಂಡಿಕ ಬಂದು ಇಂದು ಮಾತಾ ಮೇಟ್ಲಂದು ಹೆಚ್ಚ ನಡೆದು నేను ಸಾಂಗ್ ದಯಪಣ್ಣಗ ಒಂದು ಅಳಿವಿನ ಹಂಚಿಡುಂಡು. ಹೆಚ್ಚಿನ ಆಯುರ್ವೇದದ ಪಂಡಿತರು ನೆತ್ತ ಬಗ್ಗೆ ವಿಚಾರಣೆ ಮಾಡ್ತಂದು. ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಸಲಹೆಗಾರರು ಪೊಸಕೊಡಲ್ ವಾಹಿನಿದ ವಾರ್ತಾ ನಿರೂಪಕರು ಶ್ರೀ ರೋಹಿತ್ ಉಳ್ಳಾಲ್ ಎದುಕೊಂದು ಪರಿಸರ ಸಂರಕ್ಷಣೆ ಮಲ್ಪೊಡು ಪನ್ಪುನಂಚಿನ ಎಲ್ಯ ಸಂದೇಶ ಕೊರುಪುನ ಕಾರ್ಯಕ್ರಮ ಶ್ರೀ ಮಾಧವ ಉಳ್ಳಾಳ್ರೆನ ನೇತೃತ್ವಡು ಮುಲ್ಪ ದೈ ನಡ್ದು ಪರಿಸರ ಗೊಂಜಿ ಪ್ರತಿ ಒರಿಯಾಗ ಸಂದೇಶ ಕೊರುಪುನ ಕಾರ್ಯಕ್ರಮ ಇನಿ ಮೂಲು ಅಟನೆ ಮಲ್ತದ ಪಂಡದು ತೆರಿಪಾಯರು. ಪೊರ್ತುಡು ಒಂಜಿ ದೈ ನಾಡೋಡು ದೈ ನಡ್ದು ಖಂಡಿತವಾದ ಪರಿಸರ ಸಂರಕ್ಷಣೆ ಮಲ್ಪೊಡು ಪನ್ಪಿನ ಒಂಜಿ ಎಲ್ಯ ಸಂದೇಶ ಕೊರ್ಪಿನಂಚಿನ ಕಾರ್ಯಕ್ರಮ. ಈ ಒಂಜಿ ಕೊರಗಜ್ಜನ ಕ್ಷೇತ್ರೋಡು ಮುಲ್ಪ ನಮ್ಮ ಮಾತ 10 ರಾಶಿನ ಮುಲ್ಪ ಪಾಡಾದು ಕೊರ್ನಂಚಿನ ಈ ಒಂಜಿ ಕಾರ್ಯಕ್ರಮ ಖಂಡಿತವಾದ ಮಾಧವ ಉಳ್ಳಾಲ್ ಪರಿಸರ ಪ್ರೇಮಿ ಬೇರೆ ಒಂಜಿ ಯಾವೇತೋ ದೈ ಕೊರ್ದು ನಮ್ಮ ಇಡೀ ಒಂಜಿ ಜಿಲ್ಲೆಡೆ ಬಾರಿ ಮಲ್ಲ ಪುಗರ್ತೆ ಪಡೆಯಿನಾರು. ಅರ್ನ ಒಂಜಿ ನೇತೃತ್ವಡು ಎಂಕ್ಲೊಂಜಿ ಮುಲ್ಪ ದೈ ನಡೆದು ಖಂಡಿತವಾದ ಪರಿಸರ ಗೊಂಜಿ ಪ್ರತಿ ಒರಿಯಾಗ ಸಂದೇಶ ಕೊರ್ಪಿನಂಚಿನ ಕಾರ್ಯಕ್ರಮ ಆದ ಈ ಒಂಜಿ ಕಾರ್ಯಕ್ರಮ ಮೂರ್ದು ಬರೋಡು ಪನ್ಪಿನ ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ನಡಪಾದು. ಅವೆರ್ದು ಬೊಕ್ಕ ವಿಶೇಷ ಪುಗರ್ತೆ ಪಡೆಯಿನ ಮಾಮಲ್ಲ ಕಾರ್ಮಿಕನ ಮೆರೆಯಿನ ನಮ್ಮಿನಕ್ಲೆಗ್ ಇಂಬು ಕೊರ್ಪುನ ತೊಕ್ಕೋಟು ಓವರ್ ಬ್ರಿಡ್ಜ್ ಮನ್ನಡು ಶ್ರೀ ಕೊರಗಜ್ಜ ದೈವದ ಕಟ್ಟಿಡ ಶ್ರೀ ಕೊರಗಜ್ಜ ದೈವಗ್ 30 ಕುಟುಂಬದ ಕೊರ್ನ ಅಗೆಲು ಸೇವೆ ಶನಿವಾರ ರಾತ್ರಿ ನಡೆತುಂಡು.
ಮೂಲು ಪ್ರತಿ ಶನಿವಾರ ರಾತ್ರಿ ನಿರಂತರವಾದ ಶ್ರೀ ಕೊರಗಜ್ಜ ದೈವಗ್ ಅಗೆಲ್ ಸೇವೆ ನಡೆತುಂಡು. ಅಗೆಲ್ ಸೇವೆ ಕೊರ್ನ ಬೊಕ್ಕ ಬತ್ತೆಂಚಿ ಮಾತಾ ಭಕ್ತರಿಗ್ಲ ಅನ್ನದಾನದ ಸೇವೆಲ ಉಂಡು. ಒಳ್ಳಿಗುಡ್ಡೆದುಳ್ಳಯನ ಸಂಕಲ್ಪದ ಮಗೆ ಮಲ್ಲ ದೈವ ಶಕ್ತಿಯಾಯೆ ತುಳುನಾಡುದ. ಒಳ್ಳಿಗುಡ್ಡೆದುಳ್ಳಯನ ಸಂಕಲ್ಪದ ಮಗೆ ಮಲ್ಲ ದೈವ ಶಕ್ತಿಯಾಯೆ ತುಳುನಾಡುದ. ಮಣ್ಣ ಭಾಗ್ಯನ ನಮ್ಮ ಜನ್ಮ ಪುಣ್ಯನ, ಮಣ್ಣ ಭಾಗ್ಯನ ನಮ್ಮ ಜನ್ಮ ಪುಣ್ಯನ ಸ್ವಾಮಿ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್, ಸ್ಥಾಪಕರು ಶ್ರೀ ರಾಜೇಶ್ ಕಾಪಿಕಾಡ್, ಕಾರ್ಯದರ್ಶಿ ಶ್ರೀ ನವೀನ್ ಭಟ್ನಗರ, ಬಂಡಿಕೊಟ್ಯ ಪುಣ್ಕೆದಡಿ ಶ್ರೀ ಕೋರ್ದಬ ದೇವಸ್ಥಾನದ ಗುರಿಕಾರ್ಯರು ಶ್ರೀ ರವೀಂದ್ರ, ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಗೌರವ ಸಲಹೆಗಾರರು ಮೇಲ್ಡೇರು ಶ್ರೀ ನಾರಾಯಣಗಟ್ಟಿ, ಸಲಹೆಗಾರರು ಶ್ರೀ ವಿವೇಕ್ ಬೊಕ್ಕ, ಸಮಿತಿದ ಸದಸ್ಯರು ಪದಾಧಿಕಾರಿಗಳು ಭಕ್ತರು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ನಿರಂತರ ಸುದ್ದಿಲೆಗಿತ್ತು ಒಂದು ಪುಲಿ ಉಳ್ಳಾಲದ ಜನಮನದ ಸಂಗಾತಿ ಹೊಸಕುರಲ್ 24x7. ಶುಭಾರಂಭಗೊಂಡಿದೆ ಸಾರಾ ಮಾರ್ಕೆಟ್. ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಸಾಮಗ್ರಿಗಳಿಗೆ ಎಲ್ಲ ತರಹದ ಮೊಬೈಲ್ ಮತ್ತು ಮೊಬೈಲ್ನ ಅಗತ್ಯ ಸಾಮಗ್ರಿಗಳಿಗೆ, ರಕಂ ಮತ್ತು ಚಿಲ್ಲರೆ ಮಾರಾಟ ಸೇವೆಗಳಿಗೆ ಭೇಟಿ ಕೊಡಿ. ಸಾರಾ ಮಾರ್ಕೆಟ್, ಲಿಂಕಿಂಗ್ ಟವರ್ಸ್, ಲೇಡಿಗೋಷನ್ ಆಸ್ಪತ್ರೆ ಎದುರು, ಸೆಂಟ್ರಲ್ ಮಾರ್ಕೆಟ್ ರಸ್ತೆ, ಮಂಗಳೂರು. ಮೊಬೈಲ್ 7419174440. ಸುಲಭದಲ್ಲಿ ಇಂಗ್ಲಿಷ್ ಕಲಿಯೋಣ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಎಜ್ ರೈಟ್, ಸ್ಟ್ರೆಂಥನ್ ಯುವರ್ ಇಂಗ್ಲಿಷ್. ಎಜ್ ರೈಟ್, soaring to excellence coaching center. Special coaching classes for 10th standard state and CBSE syllabus, PUC, physics, chemistry, mathematics, biology, accountancy and business studies. Highlights: qualified and experienced faculty, regular tests to monitor the perform, activity based education, well equipped classrooms, reasonable fees, easy to reach place. Admission open. For admission contact 973192531 90085222417. Dwarka Complex, 3rd floor, University Road, Tokkotu, Mangalore. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Motimhal, Hampankatta, Mangalore, and near ARC, Ullalbail, Tokkot. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ, ಮಾಡ್ಯುಲರ್ ಕಿಚನ್, ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು,
ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಫ್ಯಾಬ್ರಿಕಾ ಎಕ್ಸ್ಕ್ಲೂಸಿವ್ ಡಿಸೈನಿಂಗ್ ಮೆಟೀರಿಯಲ್ಸ್, ಜಾರ್ಜೆಟ್, ಶಿಫಾನ್, ಕ್ರೇಪ್, ಬ್ರಾಜೋ, ಎಂಬ್ರಾಯ್ಡರಿ, ಫ್ಯಾನ್ಸಿ ಬಟನ್ಸ್, ಸ್ಯಾಟಿನ್, ಜಕಾಟೋ, ಕಾಬ್ರನೆಟ್, ಫ್ಲವರ್ ನೆಟ್, ಶಾಲ್, ಶೈನಿಂಗ್ ಗ್ಲೋರೆಟ್, ಕಾಟನ್ ಪ್ಲೇನ್ ಮತ್ತು ಥ್ರೆಡ್ ವರ್ಕ್ ನೆಟ್, ಫ್ಯಾನ್ಸಿ ಬಾರ್ಡರ್ಸ್, ಗ್ಲಾಸ್ ಬೀಡ್ಸ್, ಕಾಟನ್ ಮತ್ತು ನೈಲಾನ್ ಲೇಸ್ಗಳು. ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ನಿಮ್ಮ ಮನಸ್ಸಿಗೆ ಒಪ್ಪುವ ಡ್ರೆಸ್ ಕೋಡ್ ಹಾಗೂ ಎಲ್ಲ ತರಹದ ಡ್ರೆಸ್ ಮೆಟೀರಿಯಲ್ಗಳು ಹೋಲ್ಸೇಲ್ ದರದಲ್ಲಿ ಲಭ್ಯವಿದೆ. ನಮ್ಮ ಮಳಿಗೆ ಇರೋದು ಸ್ಮಾರ್ಟ್ ಪ್ಲಾನೆಟ್ನಲ್ಲಿ. ನಮಗೆ ಸ್ಮಾರ್ಟ್ ಸಿಟಿಯಲ್ಲಿ ಯಾವುದೇ ಮಳಿಗೆ ಇಲ್ಲ. ಸಮ್ಮರ್ ಸೇಲ್ ಸ್ಪೆಷಲ್ ಆಫರ್ ಅಪ್ ಟು 30% ಆಫ್. ಭಾನುವಾರವೂ ತೆರೆದಿರುತ್ತದೆ. ಯಶಸ್ವಿ 2ನೇ ವರ್ಷದಲ್ಲಿ ಫ್ಯಾಬ್ರಿಕಾ ಎಕ್ಸ್ಕ್ಲೂಸಿವ್ ಡಿಸೈನಿಂಗ್ ಮೆಟೀರಿಯಲ್ಸ್, ನೆಲಮಹಡಿ, ಸ್ಮಾರ್ಟ್ ಪ್ಲಾನೆಟ್, ತೊಕ್ಕೋಟು, ಮಂಗಳೂರು. ದೂರವಾಣಿ 42665577, ಮೊಬೈಲ್ 8431155577, 8904531312. ಶ್ರೀ ಮೂಕಾಂಬಿಕಾ ಕ್ಲೋಥಿಂಗ್ಸ್. ನಮ್ಮಲ್ಲಿ ಸ್ಕೂಲ್, ಕಾಲೇಜ್, ಕಾರ್ಪೊರೇಟ್ ಕಂಪನಿಗಳು, ಹೋಟೆಲ್ಸ್, ಆಸ್ಪತ್ರೆ ಹಾಗೂ ಎಲ್ಲಾ ತರಹದ ಕೈಗಾರಿಕೆಗಳಿಗೆ ಬೇಕಾದ ಯೂನಿಫಾರ್ಮ್ಗಳನ್ನು ಕ್ಲಿಪ್ತ ಸಮಯದಲ್ಲಿ ತಯಾರಿಸಿಕೊಡಲಾಗುವುದು. ನಮ್ಮಲ್ಲಿ ಉತ್ಕೃಷ್ಟ ಗುಣಮಟ್ಟದ ದರ್ಶನ್ ವಾಲ್ಜಿ, ಮಫತ್ಲಾಲ್ ಹಾಗೂ ಸ್ಪರ್ಶ್ ಬ್ರ್ಯಾಂಡ್ನ ಬಟ್ಟೆಗಳಲ್ಲಿ ಸಮವಸ್ತ್ರ ತಯಾರಿಸಲಾಗುತ್ತದೆ. ಉತ್ತಮ ಗುಣಮಟ್ಟದ ಯೂನಿಫಾರ್ಮ್ ಅವಶ್ಯಕತೆ ಹಾಗೂ ತ್ವರಿತ ಸೇವೆಗಾಗಿ ಒಮ್ಮೆ ಭೇಟಿ ನೀಡಿ. ಪ್ರಾಮಾಣಿಕ ಸೇವೆ, ಉತ್ಕೃಷ್ಟ ಮೌಲ್ಯಕ್ಕೆ ಹೆಸರುವಾಸಿಯಾದ ಸಂಸ್ಥೆ ಶ್ರೀ ಮೂಕಾಂಬಿಕಾ ಕ್ಲೋಥಿಂಗ್ಸ್. ಫಸ್ಟ್ ಫ್ಲೋರ್, ದತ್ತಕೃಪಾ ಕಾಂಪ್ಲೆಕ್ಸ್, ತ್ಯಾಗರಾಜ್ ರೋಡ್, ತೊಕ್ಕಟ್ಟು, ಮ್ಯಾಂಗ್ಳೂರ್. ಕಾಲ್ 082424683994. ಸುದ್ದಿಗೊಂಚಿಲಿಗೆ ಸ್ವಾಗತ. ಉಳ್ಳಾಲ ಹಳೆಕಲ ನುಸ್ರತ್ತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ದ ಮುತಾಲಿಕೆಡು ತೊಕ್ಕೊಟ್ಟು ಪೊಸಕುರಲ್ ಬಳಗದ ಸಹಕಾರಡು ಆಜನೇ ವರ್ಷದ ಸೌಹಾರ್ದ ಇಫ್ತಾರ್ ಕೂಟನು ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಶಾಲೆಡು ನಡಪಾಯಿರು. ಉಳ್ಳಾಲ ಪರಿಸರಡು ಜನಮನದ ಸಂಗಾತಿಯಾದ ಪುಗರ್ತೆ ಪಡೆದು ಪುನಃ ಪೊಸಕುರಲ್ ಚಾನಲ್ ಕಡಿನ ಕೆಲವು ವರ್ಷದಿಂದ ಈ ಪರಿಸರಡು ಸೌಹಾರ್ದಯುತವಾಯಿನ ವಾತಾವರಣ ಸೃಷ್ಟಿ ಮಲ್ಪಡು ಪನ್ಪುನ ಉದ್ದೇಶಡು ದಸಮಾನೋತ್ಸವ ಸಂದರ್ಭಡು ಮೂಜಿ ಧರ್ಮದಕ್ಲಿನ ಒಟ್ಟು ಸೇರಿಸ ಒಂದು ದೀಪಾವಳಿ, ಇಫ್ತಾರ್ ಕೂಟ, ಕ್ರಿಸ್ಮಸ್ ಸೌಹಾರ್ದ ಸಂಗಮ ಕಾರ್ಯಕ್ರಮನು ನಡಪ ಒಂದು ಬಡುನುಂಡು. ಈ ಸರ್ತಿಲ ಮುಸ್ಲಿಂ ಬಾಂಧವರಿನ ರಂಜಾನ್ ತಿಂಗೊಲ್ದ ಉಪವಾಸ ಸಂದರ್ಭಡು ಉಳ್ಳಾಲ ಹಳೆಕಲ ನುಸ್ರತುಲ್ ಮಸಾಕಿನ್ ಚಾರಿಟಬಲ್ ಟ್ರಸ್ಟ್ ದ ಮುತಾಲಿಕೆಡು ಪೊಸಕುಡಲ್ ಬಳಗದ ಸಹಕಾರಡು ಆಜನ ವರ್ಷದ ಸೌಹಾರ್ದ ಇಫ್ತಾರ್ ಕೂಟನು ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಶಾಲೆಡು ಅಂಗಾರೆ ಬಯ್ಯ ಅಟನೆ ಮಲ್ತಿತ್ತಿರು. ಕಾರ್ಯಕ್ರಮಡು ಪಾಲ್ಪಡೆಯಿನ ತೊಕ್ಕೋಟು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಸಹಾಯಕ ಧರ್ಮ ಗುರುಗಳು ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ ಪಾತೆರ್ದು ನಮ್ಮ ಮನುಷ್ಯತ್ವ ಖಾಲಿ ಜಾತಿ ಧರ್ಮಗ್ ಸೀಮಿತ ಆವಂದೆ ಮನುಷ್ಯತ್ವದ ತತ್ವಲಿಗ್ ಉಲಪಡಿದು ಪುಡು ಪಂಡದು ಆಶೀರ್ವಚನದ ಸೌಹಾರ್ದ ಸಂದೇಶ ಕುರಿಯರು. ಹುಟ್ಟು ನಮ್ಮೆಲ್ಲರನ್ನು ಒಂದು ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗಿ ಜನ್ಮ ನೀಡುತ್ತದೆ. ಆದರೆ ನಮ್ಮ ಈ ಮನುಷ್ಯತ್ವ ಕೇವಲ ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗದೆ ಮನುಷ್ಯತ್ವದ ತತ್ವಗಳಿಗೆ ಹೊಂದಿಕೊಂಡಿರಬೇಕು. ಈ ಮನುಷ್ಯದ ತತ್ವಗಳೆಂದರೆ ಶಾಂತಿ, ಈ ಸಹನೆ, ಸಹಬಾಳ್ವೆ ಮತ್ತು ಸಹೋದರತೆ. ಇವೆಲ್ಲವೂ ಎಲ್ಲ ಧರ್ಮಗಳಲ್ಲಿ ಕಾಣಸಿಗುತ್ತದೆ. ಎಲ್ಲ ಧರ್ಮಗಳ ಸಾರವು ಮನುಷ್ಯದ ತತ್ವಗಳು. ಒಬ್ಬ ವ್ಯಕ್ತಿ ತನ್ನ ಧರ್ಮದ ತತ್ವಗಳನ್ನು ಅನುಸರಿಸಿ ಆ ಸಂದೇಶದ ಪ್ರಕಾರ ಜೀವಿಸಿದರೆ ತಾನು ಇತರರಿಗೆ ಎಂದೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಯಾಕಂದರೆ ಎಲ್ಲ ಧರ್ಮ ಗ್ರಂಥಗಳು ಇತರರಿಗೆ ಒಳಿತನ್ನು ಬಯಸುತ್ತವೆ ಹೊರತು ಯಾರಿಗೂ ಕೂಡ ಕೇಡನ್ನು ಬಯಸುವುದಿಲ್ಲ. ನಮ್ಮ ಮಾತಾ ಧರ್ಮದಕ್ಕಲು ಒಟ್ಟು ಸೇರುಡು ಒಂಜೆ ರೀತಿದ ಎಡ್ಡೆ ಪ್ರೀತಿದ ಮನಸ್ಸನ್ನು ಕಟ್ಟುಡು ಬೊಕ ನನ ದುಂಬಗ್ ಎಡ್ಡೆ ರೀತಿದ ಬಾಂಧವ್ಯನ ಬುಲೆಪಾವುಡು ಪನ್ಪುನವು ಸೌಹಾರ್ದ ಇಫ್ತಾರ್ ಕೂಟದ ಉದ್ದೇಶ ಪಂಡದು ಹರೇಕಲ ಶ್ರೀ ರಾಮಕೃಷ್ಣ ಪ್ರೌಢಶಾಲೆದ ಮುಖ್ಯೋಪಾಧ್ಯಾಯರು ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಸೌಹಾರ್ದ ಸಂದೇಶ ಕೊರಿಯರು.
ಅಂದರೆ ಧರ್ಮವೇ ಹಾಗೆ. ಏನು ಧರ್ಮ ಅಂದರೆ ತಾನೂ ಬದುಕಬೇಕು, ಇತರನ್ನು ಬದುಕ ಕೊಡಬೇಕು, ತಾನೂ ಸಂತೋಷ ಪಡಬೇಕು, ಇತರಿಗೆ ಸಂತೋಷ ಕೊಡಬೇಕು ಎನ್ನುವಂಥದ್ದೇ ಧರ್ಮ. ಅದಕ್ಕಿಂತ ದೊಡ್ಡ ಧರ್ಮ ಬೇರೊಂದಿಲ್ಲ. ಅಂತಹ ಕೆಲಸ ಈ ಒಂದು ಜಾಗದಲ್ಲಿ ಈಗ ಆಗ್ತಾ ಇದೆ ಅಂದರೆ ಅದೇ ದೊಡ್ಡ ಒಳ್ಳೆಯ ಸಂದೇಶ. ಆ ಸಂದೇಶ ಈ ಒಂದು ಹೊಸಕುರಲ್ ಚಾನೆಲ್ನ ಮೂಲಕ ಈ ಸಮಾಜಕ್ಕೆ ಹೋಗ್ತದೆ ಅಂತಂದರೆ ಅದೆಲ್ಲ ನಾವೆಲ್ಲ ಖುಷಿ ಪಡಬೇಕಾದಂಥ ಒಂದು ವಿಚಾರ. ಅಂತ ಒಂದು ಒಳ್ಳೆಯ ಕಾರ್ಯ ಆಗ್ತಾ ಇದೆ. ಎಲ್ಲ ಧರ್ಮಗಳ ಸಂದೇಶ ಇದೆ ಒಂದೇ. ನಮ್ಮ ಮಹಾಭಾರತ, ರಾಮಾಯಣ, ವೇದಗಳನ್ನೆಲ್ಲ ಓದಿದ್ರು ಕೂಡ ಅಲ್ಲಿ ಇರುವುದೆಂಥದ್ದು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಮು ಅಂತ. ಇದು ಎಲ್ಲ ಧರ್ಮಗಳು ಹೇಳುವಂಥದ್ದು. ಎಂತಂದರೆ ಪರೋಪಕಾರ ಮಾಡಿ, ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡುವಂಥ ಕೆಲಸವನ್ನು ಮಾಡು, ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡಬೇಡ ಎನ್ನುವಂಥದ್ದೇ ಎಲ್ಲ ಧರ್ಮಗಳ ಸಾರ. ಅಂತಹ ಒಂದು ಒಳ್ಳೆಯ ಸಂದೇಶ ಈ ಒಂದು ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಹೋಗ್ತಾ ಇದೆ ಅಂತ ಆದರೆ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಅಂತ ಹೇಳುತ್ತಾ ಮುಂದೆ ನಾವೆಲ್ಲರೂ ಒಳ್ಳೆಯ ಮನಸ್ಸನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಹೋಗುವ. ಉಪವಾಸ ದಾಯ ಪಂಡ ಭಕ್ತಿ ಬರಿಯರ ಬೋಡಾದು ತಂಗ್ಲೆ ಉಲಾಯ್ಡು ಭಕ್ತಿ ಜಾಗೃತ ಆಂಡ ನಮ ಒಲ್ಪಲ ಸೋಪುಜ ಒವ್ವೇ ಧರ್ಮದ ಆಶಯ ಬೊಕ್ಕ ಆದರ್ಶಲೆನು ದೆತ್ತುತೋನಗ ಮಾತಾ ಅವಕಾಶಲು ಮುಗಿದು ಪೋನಗ ಒಂಜಾತ ನಿರೀಕ್ಷೆಲೆನು ಪುಟ್ಟು ಪಾಡುನ ಒಂಜಿ ಪ್ರಯತ್ನ ಸಾಧ್ಯತೆ ಉಪ್ಪುನಾಂಡ ಅವು ಧರ್ಮಗು ಮಾತ್ರ ಪಂಡದು ಚೊಕ್ಕ ಬೆಟ್ಟು ಜುಮ್ಮಾ ಮಸೀದಿದ ಕತಿಬೇರು ಬಹುಮಾನ್ಯ ಮೌಲಾನಾ ಅಬ್ದುಲ್ ಅಜೀಜ್ ದಾರ್ಮಿ ಆಶುವಚನದ ಧಾರ್ಮಿಕ ಸಂದೇಶ ಕೊರಿಯರು. ಉಪವಾಸ ಯಾಕೆ ಅಂದ್ರೆ ಭಕ್ತಿ ಬರಬೇಕು ಅಂತ. ಈ ಭಕ್ತಿಗಾಗಿ ನಮ್ಮೊಳಗೆ ಭಕ್ತಿ ಜಾಗೃತವಾದರೆ ನಾವು ಖಂಡಿತವಾಗಿಯೂ ಎಲ್ಲೂ ಸೋಲೋದಿಲ್ಲ. ಅಂದ್ರೆ ಈ ಜಗತ್ತಿನ ಮಾನವೀಯ ನಿರ್ಮಿತ ಸಿದ್ಧಾಂತ ತತ್ವಗಳೆಲ್ಲವೂ, ನಮ್ಮ ಕಟ್ಟಳೆಗಳೆಲ್ಲವೂ ಸೋತು ನಿಂತಾಗ, ಕಾನೂನು ಸೋತು ನಿಂತಾಗ ಅಲ್ಲಿ ನಿರೀಕ್ಷೆಗಳನ್ನ ಹುಟ್ಟು ಹಾಕುವಂತಹ ಒಂದು ಶಕ್ತಿ ಇದ್ರೆ ಅದು ಧರ್ಮ ಅಂತ ನಾನು ಪ್ರತಿಪಾದನೆಯನ್ನ ಮಾಡ್ತಾ ಇದ್ದೀನಿ. ಯಾವುದೇ ಧರ್ಮದ ಆಶಯಗಳನ್ನ ಆದರ್ಶಗಳನ್ನ ತೆಗೆದು ನೋಡಿ, ಎಲ್ಲ ಅವಕಾಶಗಳು ಮುಗಿದು ಹೋದಾಗ ಒಂದಿಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕುವಂತಹ ಒಂದು ಪ್ರಯತ್ನ, ಒಂದು ಸಾಧ್ಯತೆ ಇರೋದಾದ್ರೆ ಅದು ಧರ್ಮಕ್ಕೆ ಮಾತ್ರ ಸಾಧ್ಯ. ಏನು ಜಾತಕ ನೋಡ್ತಾರೆ, ಸತ್ತಾಗ ಸೂತಕ ಅಂತಾರೆ, ಆದರೆ ಬರೀ ಮಧ್ಯದಲ್ಲಿ ನಾಟಕ ಇದೆ, ಇದರ ಒಳಗೆ ಒಂದು ಕೌತುಕ ಇದೆ. ಅದೇ ಇದು ಪರಸ್ಪರ ಸೇರುವಿಕೆ. ಅಂದ್ರೆ ಈ ಉಪವಾಸದ ಅರ್ಥ ಏನೆಂದರೆ ಬೇರೇನೂ ಅಲ್ಲ, ಒಂದು ಒಣಗುವಿಕೆಯಲ್ಲಿ ಒಂದು ಅರಳುವಿಕೆ ಇದೆ, ಒಂದು ಚಿಗುರುವಿಕೆ ಇದೆ. ಅದಾಗಿದೆ. ನಾವು ಎಷ್ಟೊಂದು ಹಸಿವನ್ನ ತಾಳಿ ನಂತರ ಕಷ್ಟವಿರುವವರಿಗೆ, ತೊಂದರೆ ಇರುವವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಆ ಒಂದು ಮನೋಸ್ಥಿತಿ ಇದೆಯಲ್ಲ, ದೇವರನ್ನು ಕಾಣಲು ಸಾಧ್ಯ ಇಲ್ಲ. ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜಿ ಗುರ್ಕಾರ್ ಮೇದ ಪಾತೆರ ಪಂಡೇರು ಸಾಕಿನ್ ಟ್ರಸ್ಟ್ ಹಾಗೂ ಹೊಸಕುರಲ್ ಬಲಗದವರು ನಡೆಸಿದಂಥ ಈ ಇಫ್ತಾರ್ ಕೂಟ ಇದು ಒಂದು ಹಲವು ವರ್ಷಗಳಿಂದ ನಡೆಸ್ತಾ ಇದ್ದರೂ ಕಾಲಕ್ರಮೇಣ ಇದು ಉತ್ತಮವಾಗಿ ಕಾಣಬಹುದು ಅಂತ ಹೇಳುವ ಒಂದು ಮಾತನ್ನು ನಾನು ಹಿಂದೆ ಹೇಳಿದ್ದೆ. ಆದರೆ ಇವತ್ತು ಆ ಮಾತು ನಿಜವಾಗಿದೆ. ಯಾಕೆಂದು ಹೇಳಿದರೆ ಹಲವಾರು ನನ್ನ ಹಿಂದೂ ಸಹೋದರರು, ಕ್ರಿಶ್ಚಿಯನ್ ಸಹೋದರರು, ಸಹೋದರಿಯರು ಇಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಮೋನು, ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ದ ಅಧ್ಯಕ್ಷರು ಜನಾಬ್ ಮೊಹಮ್ಮದ್ ತ್ವಾಹಾ ಹಾಜಿ ಮಲ್ಲಬಿನ್ನೆರಾದು ಪಾಲ್ಪಡೆದಿದ್ದರು. ಸ್ಥಳೀಯ ಧರ್ಮಗುರುಗಳು ಬಹುಮಾನ್ಯ ಉಸ್ಮಾನ್ ಸಾಆದಿ ಉಸ್ತಾದ್ ದುವಾ ನಡಪಾಯರು. اللهم صل وسلم على رسولك سيدنا محمد وعلى آل سيدنا مولانا محمد. اللهم أوصل وبلغ مثل ثواب ما قرأناه من القرآن العظيم. هدية واسعة ورحمة نازلة وبركة شاملة بعد القبول منا إلى حضرة النبي المصطفى محمد صلى الله عليه وسلم. ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಶಾಲೆದ ಮುಖ್ಯೋಪಾಧ್ಯಾಯರು ಶ್ರೀ ಕೆ ಮಂಜನಾಡಿ ಎದುಕೊಂದು ಕಾರ್ಯಕ್ರಮ ಸುಧಾರ್ತು ಕೊರಿಯರು. ಹೊಸಕುರಲ್ ವಾಹಿನಿದ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ರು ಪ್ರಸ್ತಾವನೆದ ಪಾತೆರ ಪಂಡೇರು. ಮುಖ್ಯದ ಬಂದಿಲಿ ಇಡೀ ಹೊಸಕುರಲ್ದ ಇನಿತ ಸುದ್ದಿಗೊಂಚಿಲನ್ನು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷ ಏಪಲ ತೂವೊಂದು ಪುಲೆ ಹೊಸಕುರಲ್ 24x7 ಸೊಲ್ಮೆಲು.